ಕೆಆರ್ಪೇಟೆಯ ಶ್ರೀಮತಿ ನಂಜಮ್ಮ ಮುದ್ದೇಗೌಡ ಸಮುದಾಯ ಭವನದಲ್ಲಿ ಕೃಷ್ಣರಾಜಪೇಟೆ ತಾಲೂಕು ಛಾಯಾಗ್ರಾಹಕ ಸಂಘದ ಉದ್ಘಾಟನೆ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಎಚ್.ಟಿ. ಮಂಜು ಜ್ಯೋತಿ ಹಚ್ಚುವ ಮೂಲಕ ಉದ್ಘಾಟನೆ ಮಾಡಿದರು. ಕೆಮರಾ ತಂತ್ರಜ್ಞರಾದ ಕೆ.ಯು. ವರ್ಗೀಸ್ ಮಾತನಾಡಿದರು. ಛಾಯಾ ಸಂಘದ ನಾಮಫಲಕವನ್ನು ಸಮಾಜ ಸೇವಕ ಆರ್.ಟಿ.ಒ. ಮಲ್ಲಿಕಾರ್ಜುನ್ ಅನಾವರಣ ಮಾಡಿದರು. ಈ ಸಂದರ್ಭದಲ್ಲಿ ಹಿರಿಯ ಛಾಯಾಗ್ರಾಹಕರಾದ ಮಾರುತಿ ಸ್ಟುಡಿಯೋ ಪುಟ್ಟರಾಮ ಶೆಟ್ರು, ಮಂಜು ಸ್ಟುಡಿಯೋ ಮಹೇಶ್ ಮತ್ತು ಶ್ರೀನಿವಾಸ್ ಹೊಸಹೊಳಲು ಇವರಿಗೆ ಸಂಘದ ವತಿಯಿಂದ ಸನ್ಮಾನ ಮಾಡಲಾಯಿತು. ಅಪಘಾತಕ್ಕೊಳಗಾದ ಛಾಯಾಗ್ರಾಹಕರಿಗೆ ಇದೇ ವೇಳೆ ಸಂಘದ ವತಿಯಿಂದ ಧನ ಸಹಾಯ ಮಾಡಲಾಯಿತು. ಇದೇ ವೇಳೆ ಸಮಾಜ ಸೇವಕ ಎ.ಆರ್. ರಘು, ಡಾಲು ರವಿ, ಕೆಆರ್ಪೇಟೆ ರಾಘು, ಸೋಮು, ವೆಂಕಟೇಶ್, ಸ್ಟುಡಿಯೋ ಅಕ್ಕಿ ಹೆಬ್ಬಾಳು, ಮಂಜು ಶ್ರವಣೂರು, ಅಜಯ್ ಮತ್ತು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಛಾಯಾಗ್ರಾಹಕರು, ಸಂಘದ ಅಧ್ಯಕ್ಷರು, ಸದಸ್ಯರು ಹಾಗೂ ಗಣ್ಯರು ಹಾಜರಿದ್ದರು. ವರದಿ ಮಂಜು ಶ್ರವಣೂರು. ಅವರು ಕಾಯ್ಕೊಂಡು ನಾನೇ ಬಂದಿದ್ದೆ ಶಾಸಕರು ಕೇಳ್ಕೊಂಡು ಖುಷಿಯಾದ ವಿಚಾರ ಮಾಡಿದ್ದೆ. ಬಟ್ ಒಂದು ಏನಪ್ಪ ಅಂದ್ರೆ ನಾವು ಛಾಯಾಗ್ರಾಹಕ ಗೌರವಿಸೋದಕ್ಕೆ ಈ ದೇಶದಲ್ಲಿ ಪ್ರಧಾನದಿಂದ ಹಿಡಿದು ಒಂದು ಸಣ್ಣ ಛಾಯಾ ಸಂಘದ ವತಿಯಿಂದ 10,000 ಹದಿನೈದು ಕೊಡ್ತಾ ಇದ್ದೇವೆ. ಇವರು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಅಪಘಾತಕ್ಕೀಡಾಗಿ ಕಾನೂನು ಫ್ರಾಕ್ಚರ್ ಮಾಡಿಕೊಂಡಿದ್ದಾರೆ. ಇವರಿಗೆ ನಮ್ಮ ಚಪ್ಪಾಳೆ ಮುಖಾಂತರ ಇವ್ರನ್ನ ಸ್ವಾಗತಿಸಿ ಚೆಕ್ಕನ್ನ ಸ್ವೀಕರಿಸಿದ ಹಾಗೂ ವಿತರಿಸಿದ ಗಣ್ಯರಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಂದುವರೆದು ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಮಾಡುವುದರ ಜೊತೆಗೆ ಈ ಒಂದು ಉತ್ತಮ ಸೇವೆಯನ್ನು ಮಾಡಿರ್ತಕ್ಕಂಥ 3 ಜನ ತ್ರಿಮೂರ್ತಿಗಳಿಗೆ ಸನ್ಮಾನ ಮಾಡುವುದರ ಮುಖಾಂತರ ಈ ಛಾಯಾ ಸಂಘದ ಉದ್ಘಾಟನೆಯ ಸವಿ ನೆನಪನ್ನ ತಾಲೂಕಿನಲ್ಲಿ ಅಜರಾಮರವಾಗಿ ಬಿತ್ತಿದ್ದಾರೆ. ಇದಕ್ಕೆ ತಾಲೂಕಿನ ಜನತೆ ಪರವಾಗಿ ಛಾಯಾ ಸಂಘದ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಪದಾಧಿಕಾರಿಗಳು ತುಂಬುವುದರ ಧನ್ಯವಾದಗಳನ್ನ ತಮ್ಮ ಚಪ್ಪಾಳೆ ಹಾಕೋದ್ರ ಮುಖಾಂತರ ಸಲ್ಲಿಸಬೇಕು ಅಂತ ಹೇಳಿ ನಾನು ಕೋರ್ತೇನೆ. ಇವತ್ತು ನಮ್ಮ ತಾಲೂಕಿನಲ್ಲಿ ಫೋಟೋ ತೆಗೆಯುವ ನಮ್ಮ ಎಲ್ಲ ಆತ್ಮೀಯ ಮಿತ್ರರು ತಮ್ಮ ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡಲಿಕ್ಕೋಸ್ಕರ ಒಂದು ಛಾಯಾ ಸಂಘವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದು ಒಂದು ಖುಷಿ ತರುವಂತ ವಿಚಾರ. ಈ ಸಂಘದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತ ನಮ್ಮ ಹಿರಿಯರು ಪಕ್ಷದ ಅಧ್ಯಕ್ಷರಾದ ಜಾನಕಿರಣ್ಣವರೇ, ನಮ್ಮ ಪಕ್ಷದ ಇನ್ನೊಬ್ಬ ಮುಖಂಡರು ನಮ್ಮ ಆತ್ಮೀಯರಾದ ರಘಣ್ಣವರೇ, ವರ್ಗೀಸ್ ಕುರಿಯನವರು ಹೈನುಗಾರಿಕೆಯ ಪಿತಾಮಹ, ಹಾಗೇನೆ ತಮ್ಮ ಛಾಯಾ ಗ್ರಾಹಕರಲ್ಲೂ ಸಹ ಛಾಯಾ ಸಂಘಕ್ಕೆ ಒಂದು ಭೀಮಾ ಕ್ಯಾಮರಾ ಮತ್ತು ಮೈಸೂರಿನವರು ತಮ್ಮ ಕೈಚಳಕದಿಂದ ಒಂದು ಉತ್ತಮವಾದ ಛಾಯಾಗ್ರಾಹಕರಾಗಿ ಹೊರಹೊಮ್ತಾ ಇದ್ದಾರೆ. ಅವರು ಸಹ ವೇದಿಕೆಯಲ್ಲಿದ್ದಾರೆ. ಧನ್ಯವಾದಗಳು. ಗಿರಿ ಮಂಜು ಅವರು ಸಹ ಫೋಟೋಗೆ ಛಾಯಾಗ್ರಾಹಕರಿಗೆ ತುಂಬಾ ಬೇಡಿಕೆ ಇತ್ತು. ಇವಾಗಲೂ ಸಹ ಈ ಸೋಷಿಯಲ್ ಮೀಡಿಯಾ ಮೊಬೈಲ್ ಇಲ್ಲ ಅಂತಂದ್ರೆ ನಿಮ್ಮೊಂದು ದೊಡ್ಡ ಉದ್ಯಮವಾಗಿ ಬೆಳೀತಾ ಇತ್ತು. ಈಗ ಮೊಬೈಲ್ ಬಂದಿರೋದ್ರಿಂದ ತಮಗೆ ಬೇಡಿಕೆ ಇದೆ. ಮೊಬೈಲ್ ಅಲ್ಲಿ ನಮ್ಮ ಅವರು ವೈಜ್ಞಾನಿಕವಾಗಿ ತರಬೇತಾರ ಆಗಿರಲ್ಲ, ಹೆಂಗೋ ಕ್ಲಿಕ್ ಮಾಡ್ಕೊಂಡು ಬರ್ತಾರೆ. ಬಂದ ತರ ರೀಲ್ ಇಲ್ವಲ್ಲ, ರಿಲೀಸ್ ದುಡ್ಡು ಕೊಡ್ಬೇಕಾಗಿದ್ರೆ ಟಕ್ಕ ಮಾಡಿದ್ರೆ ಹೆಂಗ್ ಬಂದ್ರೆ ಯಾರೋ ಒಂದು ಚೆನ್ನಾಗಿರೋ ಫೋಟೋ ತಗೊಳ್ತಾರೆ. ಒಂದ್ ವೇಳೆ ಅದು ಇರಲಿಲ್ಲ ಅಂದ್ರೆ ಇವತ್ತಿನ ಸಮಾಜಕ್ಕೆ ಒಂದು ಛಾಯಾಗ್ರಾಹಕರು, ಫೋಟೋಗ್ರಫಿಗಳು ತುಂಬಾ ಉತ್ತಮವಾದ ದೊಡ್ಡ ಉದ್ಯಮಿಯಾಗಿ ಬೆಳೆದಿತ್ತು. ಎಲ್ರಿಗೂ ಸಹ ಒಂದು ಬೃಹತ್ತಾದ ಉದ್ಯೋಗಗಳನ್ನ ಸೃಷ್ಟಿ ಮಾಡುವಂತ ಒಂದು ಹೊರೆ ಆಗಿತ್ತು. ಆದರೂ ಸಹ ಇವತ್ತು ಪದ್ಮೇಶ್ವರ್ ನಿರೂಪಣೆ ಮಾಡ್ತಾ ಹೇಳಿದ್ರು, ಇವತ್ತು ಎಂತೆಂತ ಸುಮಾರು ನಂತರ ಹೆಂಗೆಗೋದನ್ನ ಸುಂದರವಾಗಿ ಕ್ರಾಫ್ಟ್ ಮಾಡಿ ತುಂಬಾ ಚೆನ್ನಾಗಿ ಫ್ಲೆಕ್ಸ್ಗಳಿಗೆ ಅಲ್ಲಿಗೆ ಹಾಕ್ಸ್ಕೊಳ್ಳೋಕೆ ಉತ್ತಮವಾಗಿ ಬ್ಯೂಟಿಫುಲ್ ಆಗಿ ಮಾಡೋಕೆ ಒಂದು ನಮ್ಮ ಚಿತ್ರವನ್ನ ತುಂಬಾ ಚೆನ್ನಾಗಿ
ಒಂದು ವರ್ಣಿಸ್ಲಿಕ್ಕೆ ನೀವೆಲ್ಲ ಮೂಲಭೂತ ಕಾರಣ ಆಗಿದ್ರೆ. ಹಾಗಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇವತ್ತು ನನ್ನ ಆತ್ಮೀಯ ಮಿತ್ರರು ತಾವ ಇವತ್ತು ವೃತ್ತಿ ಮೇಲೆ ತಮ್ಮ ಬದುಕನ್ನ ರೂಪಿಸ್ಕೊತಾ ಇದ್ರಿ. ತಮ್ಮದು ಸಹ ಒಂದು ಸಂಘ ಇದೆ. ನಾವು ಒಂದು ಒಗ್ಗಟ್ಟಿನಿಂದ ಹೋಗ್ಕೊಂಡು ನಮ್ದು ಒಂದು ಸಂಘನ ಒಂದು ವ್ಯವಸ್ಥಿತವಾದ ಒಂದು ಒಗ್ಗಟ್ಟನ್ನ ಪ್ರದರ್ಶನ ಮಾಡೋದ್ರ ಮುಖಾಂತರ ನಮ್ಮ ವೃತ್ತಿನ ಭದ್ರಪಡಿಸಿಕೊಂಡು ವೃತ್ತಿಗೆ ಗೌರವವನ್ನು ತಂದುಕೊಳ್ಳುವಂತ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಸಂಘ ತಮ್ಮ ಸಂಘವನ್ನ ಮಾಡಿದ್ರೆ ಈ ಸಂಘ ಉತ್ತಮವಾಗಿ ನಡೆಯಲಿ. ನಮ್ಮ ಸಂಪೂರ್ಣವಾದ ಸಹಕಾರ ಇದೆ. ಜೊತೆಗೆ ನಾನು ಚುನಾವಣೆಗೆ ಪೂರ್ತಿಗಳಾಗಿದ್ವಿ. ಬಹುತೇಕ ಎಲ್ಲ ಆತ್ಮೀಯ ಮಿತ್ರರನ್ನು ಸಹಕರಿಸಿದ್ರೆ ವೇದಿಕೆ ಸಿಕ್ಕಿರ್ಲಿಲ್ಲ. ನನಗೆ ಜೊತೆಗೆ ನಮ್ಮ ಸ್ನೇಹಿತರು ಮಾತಾಡ್ತಾ ಹೇಳಿದ್ರು, ನಮ್ಗೆ ಅಲ್ಲಿ ಒಂದು ನಿವೇಶನದ ಅವಶ್ಯಕತೆ ಇದೆ, ನೀವು ತಹಸೀಲ್ದಾರ್ಗಳು ನೀವು ಮನಸ್ಸು ಮಾಡಿದ್ರೆ ಇವಾಗ ಕೊಡ್ಬೋದು ಅಂತ. ನಾನು ತಗೊಂಡು ಬನ್ನಿ, ಈಗಲೇ ಬರ್ಕೊಳ್ಳೋದು ನಡೆಯಿದ್ದೀನಿ. ಆದ್ರೆ ಅದು ಆಗಲ್ಲ. ಪರಿಸ್ಥಿತಿ ಮುನ್ಸಿಪಾಲ್ ಇವತ್ತು ನಿವೇಶನ ತಾಲೂಕು ಮಟ್ಟದಲ್ಲಿ ನಿವೇಶನ ಕೊಡಬೇಕಂದ್ರೆ ಮುನ್ಸಿಪಾಲಿಟಿ ಅದು ಅಟಾನಮಸ್, ಅದು ಸ್ವತಂತ್ರ ಬಾಡಿ ಆಗಿದೆ. ಬಹುತೇಕ ಎಲ್ಲಿ ಖಾಲಿ ನಿವೇಶನ ಇದೆ ಅದನ್ನ ಗುರುತಿಸಿ ನೀವು ಮುನ್ಸಿಪಾಲಿಟಿ ಮೆಮೊರಂಡಮ್ ಸಂದರ್ಭದಲ್ಲಿ ಯಾವ ಸಭೆಯಲ್ಲಿ ಆ ಸಬ್ಜೆಕ್ಟ್ ಅನ್ನ ಇಟ್ಕೊಂಡ್ರೆ ಆ ಸಬ್ಜೆಕ್ಟ್ ಇಟ್ಟು ಸಂದರ್ಭದಲ್ಲಿ ನಾನು ಸಹ ಮಾಡಿ ಶಾಸಕನಾಗಿದ್ದರಿಂದ ಹೋಗಿ ನೀವು ಪರವಾಗಿ ಬಲವಾದ ಒಂದು ಒತ್ತಾಯವನ್ನು ಮಾಡುವಂತ ಅಧ್ಯಕ್ಷರು ವಿಧೇಯದ ವೇದಿಕೆಯಲ್ಲಿ ಇದ್ದಾರೆ. ಇಂಥ ಮೀಟಿಂಗ್ ಅಲ್ಲಿ ಇಟ್ಕೊಂಡಿದ್ವಿ, ಕಡ್ಡಾಯ ಬರಲೇಬೇಕು ಅಂತಂದ್ರೆ ತಾವು ಸಹ ಹೇಳಿದ್ರೆ ನಾನು ಹೋಗ್ತೀನಿ. ನಿಮ್ ಜೊತೆಗೆ ಅಧ್ಯಕ್ಷರಿಗೆ ಒಬ್ಬರಿಗೆ ಜವಾಬ್ದಾರಿ ಕೊಡೋದಲ್ಲ. ಇಲ್ಲಿ ಶ್ರೀನಿವಾಸು ಮತ್ತೆ ನಮ್ಮ ತಿಮ್ಮೇಗೌಡರು ಇದ್ದಾರೆ. ಅವ್ರ ತರ ಎಲ್ಲಾ ಸದಸ್ಯರು ಭೇಟಿ ಮಾಡಿ ಪಕ್ಷಾತೀತವಾಗಿ ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ ಇರ್ಬೋದು ಬೇಡ, ಮೂರು ಪಕ್ಷದ ಸದಸ್ಯರನ್ನ ಒತ್ತಾಯ ಮಾಡಿ ಎಲ್ಲಿ ಖಾಲಿ ನಿವೇಶನ ಇದೆ ಅದನ್ನ ಗುರುತಿಸಿ ಅಲ್ಲ ನಿವೇಶನ ನೀವು ಸಣ್ಣ ಪುಟ್ಟ ಅದೇನೋ ಡೆವಲಪ್ಮೆಂಟ್ ಸ್ಟಾಫ್ ಬೇಕಾಗುತ್ತೆ. ಡೆವಲಪ್ಮೆಂಟ್ ಆಗಿ ಏನೇನು ತರೋದಕ್ಕೆ ಎಲ್ಲರೂ ಸಹಕಾರ ಬಿಲ್ಡಿಂಗ್ ಅಧ್ಯಕ್ಷ ಬಿಲ್ಡಿಂಗ್ ಕಟ್ಟುವಂತ ಸಂದರ್ಭ ಬಂದ್ರೆ ನಾನು ವೈಯಕ್ತಿಕವಾಗಿ ನಮ್ಮ ಸರ್ಕಾರದ ಅನುದಾನ ಬಳಸಿ ಬಿಲ್ಡಿಂಗ್ ಕಟ್ಸಕ್ಕೆ ನಾನು ಸಪೋರ್ಟ್ ಮಾಡಿ ಸಹಕರಿಸ್ತೀನಿ. ಮೊದಲು ನೀವು ನಿವೇಶನವನ್ನ ಗುರ್ತು ಮಾಡ್ಕೊಳ್ಳಿಕ್ಕೆ ನಿಮ್ಮ ಸಂಘಕ್ಕೆ ಒಂದು ನಿವೇಶನ ತಗೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡಿ. ಜೊತೆಗೆ ಎಲ್ಲ ನನ್ನ ಆತ್ಮೀಯ ಮಿತ್ರರಿದ್ದೀರಿ, ಸಂಘವನ್ನ ಸ್ಥಾಪನೆ ಮಾಡಿದ್ರಿ. ಈ ಸಂಘವನ್ನ ಉತ್ತಮವಾಗಿ ಬೆಳೆಸಿ ಎಲ್ಲ ಒಗ್ಗಟ್ಟಿಂದ ಹೋಗಿ ನಿಮ್ಮ ವೃತ್ತಿಗೆ ಒಂದು ಭದ್ರತೆ ಆಗುವಂತ ಒಂದು ಪ್ರಾಮಾಣಿಕವಾದ ಒಂದು ವೃತ್ತಿನ ಗಟ್ಟಿಗೊಳಿಸುವಂತ ಕೆಲಸಗಳು ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಈ ಕಾರ್ಯಕ್ರಮ ಕರೆಸಿ ನಾನು ಮಾತಾಡಲು ಅವಕಾಶ ಮಾಡಿಕೊಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಸಹ ನನ್ನ ಅನಂತ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂಘದ ನಾಮಫಲಕವನ್ನ ಅನಾವರಣ ಮಾಡುವ ಮುಖಾಂತರ ಗೌರವದಿಂದ ಕಾಡ್ತಾರೆ. ಸನ್ಮಾನಿತರು ಅವರು ಸಹ ನಮ್ಮ ಕೇರ್ಪೇಟೆ ತಾಲೂಕು ಜಯ